ಕೆನಡಾದ ಈಜುತಾರೆ 18ರ ಪ್ರಾಯದ ಸಮ್ಮರ್ ಮೆಂಕಿತೋಶ್ 3 ದಿನಗಳಲ್ಲಿ 2 ವಿಶ್ವ ದಾಖಲೆಗಳನ್ನು ಮುರಿದು ಈಜು ಕ್ಷೇತ್ರದಲ್ಲಿ ಹೊಸ ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ಕೆನಡಾದ ಈಜು ಟ್ರಯಲ್ಸ್ನಲ್ಲಿ ಮಹಿಳೆಯರ 200 ಮೀಟರ್ ಮೆಡ್ಲೆ ಸ್ಪರ್ಧೆಯಲ್ಲಿ ದಶಕಗಳ ಹಿಂದಿನ ದಾಖಲೆ ಮುರಿದರು. 2 ನಿಮಿಷ 05.70 ಸೆಕೆಂಡುಗಳಲ್ಲಿ ಈ ಈಜನ್ನು ಮುಗಿಸಿದರು. 2015ರಲ್ಲಿ ಹಂಗೇರಿಯ ಕಟಿಂಕಾ ಹೊಸ್ಸು ಮಾಡಿದ್ದ 2 ನಿಮಿಷ 06.12 ಸೆಕೆಂಡುಗಳ ದಾಖಲೆ ಪತನವಾಯಿತು. ಮೊನ್ನೆ ಮೆಂಕಿತೋಶ್ ಅವರು 400 ಮೀಟರ್ ಫ್ರೀಸ್ಟೈಲ್ ಈಜು ಸ್ಪರ್ಧೆಯಲ್ಲಿ 3 ನಿಮಿಷ 54.18 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿ ವಿಶ್ವ ದಾಖಲೆ ಮಾಡಿದ್ದರು. ಸಮ್ಮರ್ ಮೆಂಕಿತೋಶ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 3 ಬಂಗಾರದ ಪದಕವನ್ನು ಗೆದ್ದಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಪ್ಯಾರಿಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.